ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಪ್ರಸ್ತುತಿಯಲ್ಲಿ ನಗರದ ನಂತೂರು ಬಳಿಯ ಪಾದ್ವಾ ಕಾಲೇಜಿನಲ್ಲಿ ಸಾಹೇಬ್ರು ಬಂದವೆ ಅರೆಭಾಷೆ ನಾಟಕ ಪ್ರದರ್ಶನಗೊಂಡಿತು. ನಾಟಕಕ್ಕೆ ರಂಗನಟ ಜೀವನ್ ರಾಮ್ ಸುಳ್ಯ ಚಾಲನೆಯನ್ನ ನೀಡಿದರು. ಸಾಹೇಬ್ರು ಬಂದವೆ ಒಂದು ಸಾಧಾರಣ ಪೇಟೆಯ ವಾಸ್ತವವನ್ನ ಈ ನಾಟಕ ಚಿತ್ರಿಸುತ್ತದೆ. ಜೊತೆಗೆ ಆ ಜನರ ಅಂತಸ್ತಿನ ಕಲ್ಪನೆಯ ಅಸಂಬದ್ಧತೆಯನ್ನ ಸೂಚಿಸುತ್ತದೆ. ಅಧಿಕಾರದ ಬಗ್ಗೆ ಅವರಿಗಿರುವ ಭಯವನ್ನ ಕಾಣಿಸುತ್ತಲೇ ಆ ಭಯದಲ್ಲಿ ಅವರು ಸಿಕ್ಕಿ ಒದ್ದಾಡುವ ಹಾಸ್ಯಾಸ್ಪದ ಪ್ರಸಂಗಗಳನ್ನು ಚಿತ್ರಿಸುತ್ತದೆ. ಈ ನಾಟಕ ಹಣ, ಅಂತಸ್ತು, ಅಧಿಕಾರಗಳ ಬೆನ್ನು ಹತ್ತಿ ಸುಳ್ಳುಗಳ ಸರಮಾಲೆಯನ್ನೇ ತನ್ನ ಸುತ್ತ ಹೆಣೆದುಕೊಂಡಿರುವ ಮುಖವಾಡ ವ್ಯವಸ್ಥೆಗೆ ಮಿಂಚು ಹೊಡಿಸುವ ಕಥೆಯಾಗುತ್ತದೆ. ಈ ಸಾಹೇಬ್ರು ಬಂದವೆ. ಸಾಹೇಬ್ರು ಬಂದವೆ ನಾಟಕವನ್ನ ಜಯಪ್ರಕಾಶ್ ಕುಕ್ಕಟ್ಟಿ ಅವರು ಅರೆಭಾಷೆಗೆ ಅನುವಾದಿಸಿದ್ದಾರೆ. ಈ ನಾಟಕವನ್ನ ಜೀವನ್ ರಾಮ್ ಸುಳ್ಯ ನಿರ್ದೇಶಿಸಿದ್ದಾರೆ. ಅಸ್ತಿತ್ವ ಮಂಗಳೂರು ವತಿಯಿಂದ ಪಾದ್ವಾ ರಂಗ ಅಧ್ಯಯನ ಕೇಂದ್ರ, ಅರೆಹೊಳೆ ಪ್ರತಿಷ್ಠಾನದ ಸಹಕಾರದಲ್ಲಿ ರಂಗಹಬ್ಬ 2021 ಬಹುಭಾಷಾ ನಾಟಕೋತ್ಸವದ ಅಂಗವಾಗಿ ಈ ನಾಟಕ ಪ್ರದರ್ಶನಗೊಂಡಿತು. ಪಾದ್ವಾ ಕಾಲೇಜಿನಲ್ಲಿ ನಡೆದ ನಾಟಕ ಪ್ರದರ್ಶನಕ್ಕೆ ನಾಟಕದ ನಿರ್ದೇಶಕ ಜೀವನ್ ರಾಮ್ ಸುಳ್ಯ ಚಾಲನೆಯನ್ನ ನೀಡಿದ್ರು. ನಂತರ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಲ್ಲಿ ಮೂಲ ತಾಯಿ ಬೇರು ಕನ್ನಡ ಆಗಿದ್ರೂ ಅವರ ಪ್ರಭೇದಗಳು ಬದಲಾಗ್ತಾ ಹೋಗ್ತವೆ. ಸಂಸ್ಕೃತಿ, ನಂಬಿಕೆ, ಆಚಾರಗಳು, ಕುಲಕಸಬು ಎಲ್ಲವೂ ಬದಲಾಗ್ತಾ ಹೋಗ್ತವೆ. ಅರೆಭಾಷೆಯನ್ನ ಇಡೀ ರಾಜ್ಯದಲ್ಲಿ ಪಸರಿಸಬೇಕು ಎಂಬ ಉದ್ದೇಶದಿಂದ ಈ ತಂಡದಿಂದ ಪ್ರಯತ್ನ ನಡೆದಿದೆ. ಹೋದ ಕಡೆಗಳಲ್ಲಿ ಎಲ್ಲರೂ ಕೂಡ ಅರೆಭಾಷೆಯನ್ನ ಮೆಚ್ಚಿಕೊಂಡಿದ್ದಾರೆ ಎಂದು ಹೇಳಿದರು. 9 ತಿಂಗಳ ನಂತರ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾಗಿವೆ, ನಾಟಕಗಳು ಆರಂಭವಾಗಿವೆ. ಒಂದು ನಾಟಕ ಆರಂಭವಾಗಿಲ್ಲ ಅಂತಿದ್ರೆ ಕೇವಲ ಕಲಾವಿದರಿಗೆ ಮಾತ್ರ ನಷ್ಟ ಅಲ್ಲ. ಒಂದು ಸೌಂಡ್ ಸಿಸ್ಟಮ್ನವರು ಏನು ಮಾಡುವ ಹಾಗಿಲ್ಲ, ಶಾಮಿಯಾನದವರು ಏನು ಮಾಡುವ ಹಾಗಿಲ್ಲ, ಚೇರ್ ಹಾಕುವವರು, ಅಡಿಗೆಯವರು, ಲಾಡ್ಜ್ನವರ ಮೆರವಣಿಗೆಯಲ್ಲಿ ಕನ್ನಡ ಒಂದು ಸಮ್ಮೇಳನ ನಡೀಲಿಕ್ಕಿಲ್ಲ ಅಂತಿದ್ರೆ ಎಷ್ಟು ಮೆರವಣಿಗೆಯಲ್ಲಿ ಕುಣಿಯುವಂಥ ಜನಪದ ಕಲಾವಿದರೆಲ್ಲ ಇದೆಲ್ಲರೂ ಸುಮ್ಮನೆ ತುಂಬ ಕಷ್ಟಪಡುವಂಥ ಸ್ಥಿತಿಯಲ್ಲಿ ಮತ್ತೆ ಬಹಳ ಆಶಾದಾಯಕವಾಗಿ ಆರಂಭ ಆಗಿದೆ. ಇದು ಕರ್ನಾಟಕ ಅರೆಭಾಷಾ ಸಂಸ್ಕೃತಿ ಅಕಾಡೆಮಿಯಿಂದ ನಾನು ಹೊರಟದ್ದಾಗಿ ಕಳೆದ ಲಾಕ್ಡೌನ್ಗಿಂತ ಮೊದಲು ಆಗಿರುವಂಥ ನಾಟಕ ಇದು. ಮಾರ್ಚ್ 13ನೇ ತಾರೀಕಿಗೆ ಗ್ರ್ಯಾಂಡ್ ಶೋ ಮಾಡಿದ್ದೇವೆ. 14ನೇ ತಾರೀಕಿಗೆ ಇದರ ಪ್ರಥಮ ಪ್ರದರ್ಶನ ಅಂತ ಸುಳ್ಯದ ರಂಗಮನೆಯಲ್ಲಿ ಅನೌನ್ಸ್ ಆಗಿತ್ತು. 13ನೇ ತಾರೀಕಿಗೆ ರಾತ್ರಿಯೇ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಟಿವಿಯಲ್ಲಿ ಮಾತುಗಳನ್ನು ಕೊಡ್ತಾ ಇದ್ದಾರೆ, ನಾಳೆಯಿಂದ ಯಾವುದೇ ಕಾರಣಕ್ಕೂ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವ ಹಾಗಿಲ್ಲ ಅಂತ. 40 ದಿನಗಳ ಪಟ್ಟ ಶ್ರಮಕ್ಕೆ ಒಂದು ರೀತಿ ನಿರಾಶೆಯ ಪುಲಿಸ್ಟಾಪ್ ನೀಡಬೇಕಾಯಿತು. 9 ತಿಂಗಳ ನಂತರ ಅರೆಭಾಷೆ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ಲಕ್ಷ್ಮೀನಾರಾಯಣ ಕಜೇಗದ್ದಿಯವರ ಒತ್ತಾಸೆ ಮತ್ತು ಅವರೊಟ್ಟಿಗೆ ಇರುವಂಥ ಅತ್ಯಂತ ಬಲಶಾಲಿಯಾದಂಥ ಒಂದು ಸದಸ್ಯ ತಂಡದಿಂದಾಗಿ ಮತ್ತೆ ರಿಹರ್ಸಲ್ಗಳನ್ನು ಮಾಡಿಕೊಂಡು ಸಾಹೇಬರು ಬಂದಾವೆ, ಮತ್ತೆ ಪಯಣಕ್ಕೆ ಹೊರಟಿದ್ದೇವೆ. ಸಾಹೇಬರು ಅರೆಭಾಷೆ ಅಂದ ತಕ್ಷಣ ಅನೇಕರಿಗೆ ಇದೇನು ಅನ್ನುವಂಥ ಒಂದು, ಏನು ಅರೆಭಾಷೆ ಅಂದರೆ ನಮಗೆ ಅರ್ಥ ಆಗ್ತದಾ? ನಿಮಗೆ ಅರ್ಥ ಆಗೇ ಆಗ್ತದೆ. ನೆನ್ಪಿಟ್ಕೊಳ್ಬೇಕು, ಕನ್ನಡದ ಮೂಲ ತಾಯಿ ಬೇರು ಕನ್ನಡ ಆಗಿದ್ದರೂ ಕೂಡ ಅದರ ಪ್ರಭೇದಗಳು ಇವತ್ತು ಧಾರವಾಡ ಕನ್ನಡ ಬೇರೆ, ಗುಲ್ಬರ್ಗ ಕನ್ನಡ ಬೇರೆ, ಬಳ್ಳಾರಿಯ ಕನ್ನಡ ಬೇರೆ. ಪ್ರತಿಯೊಂದು 30-40 ಕಿಲೋಮೀಟರ್ಗೆ ಒಂದು ನಮ್ಮ ಕನ್ನಡದ ಭಾಷೆಯ ಪ್ರಭೇದ ಬದಲಾಗ್ತಾ ಹೋಗ್ತವೆ. ಸಂಸ್ಕೃತಿ, ಅದರ ನಂಬಿಕೆಗಳು, ಆಚಾರಗಳು, ಕುಲ ಕಸುಬುಗಳು ಎಲ್ಲವೂ ಬದಲಾಗ್ತಾ ಹೋಗ್ತವೆ. ಇಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಂಟ್ರಿ ಆಗುವಲ್ಲೇ ಕುಂದ ಕನ್ನಡ ನಮ್ಮನ್ನು ಸ್ವಾಗತಿಸ್ತದೆ. ಉಡುಪಿಯ ಕನ್ನಡ ಬೇರೆ, ಮಂಗಳೂರಿನಲ್ಲಿ ಇಲ್ಲೇ ಇರುವಂಥ 4-5 ಪ್ರದೇಶಗಳಲ್ಲಿ ಉತ್ತರ ದಕ್ಷಿಣ ಇಲ್ಲಿ ಹೋದರೆ ಬೇರೆ ಬೇರೆ ಕನ್ನಡಗಳು, ಪುತ್ತೂರಿನ ಕನ್ನಡ ಬೇರೆ, ಸುಳ್ಯದ ಕನ್ನಡ ಬೇರೆ, ಹವ್ಯಕ ಕನ್ನಡ ಬೇರೆ. ಅದೇ ರೀತಿಯಲ್ಲಿ ಅರೆಗನ್ನಡ ಅಂತ, ಅರೆಗನ್ನಡ ಅಥವಾ ಅರೆಭಾಷೆ ಎರಡನ್ನೂ ಕರೆಯುವಂಥ ಸುಳ್ಯ, ಬೆಳ್ತಂಗಡಿ, ಈ ಮಡಿಕೇರಿಯ ಕೆಲವು ತಾಲೂಕುಗಳಲ್ಲಿ ಮಾತ್ರ ಇವೆ. ಸಾಹೇಬರು ಬಂದವೆ ಈ ನಾಟಕನ ತಕ್ಕಂಡು ನಾವು ಭಾಷೆನ ಗಡಿ ದಾಟಿಸೋಕು ಅಂತೇಳಿ ನಮ್ಮ ತಾಲೂಕಿನ ಬಿಟ್ಟು, ಜಿಲ್ಲೆ ಬಿಟ್ಟು ಇಡೀ ರಾಜ್ಯದಲ್ಲಿ ಅರೆಭಾಷೆನ ಹರಡಿಸೋಕು, ಅದರ ಸೊಗಡುನ ಪಸರಿಸೋಕು ಅಂತೇಳಿ ಈ ಒಂದು ತಂಡ ಹೊರಟ ಪ್ರಯತ್ನ ಇದೆ. ಇದೇ ಸಂದರ್ಭ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಕಜಗದ್ದೆ ಅವರು ಮಾತನಾಡಿ, ಭಾಷೆಯನ್ನ ಪರಿಚಯಿಸುವ ಸಲುವಾಗಿ ಮತ್ತು ಅರೆಭಾಷೆಯನ್ನ ಸಮರ್ಥವಾಗಿ ಕಟ್ಟುವ ಸಲುವಾಗಿ ಅರೆಭಾಷೆ ರಂಗಪಯಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು.
ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಭಾಷೆಯನ್ನು ಪರಿಚಯಿಸುವ ಸಲುವಾಗಿ ಮತ್ತು ಅರೆಭಾಷೆ ರಂಗಭೂಮಿಯನ್ನು ಸಮರ್ಥವಾಗಿ ಕಟ್ಟುವ ಸಲುವಾಗಿ ಅರೆಭಾಷೆ ರಂಗಪಯಣ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ರಂಗಪಯಣದ ಉದ್ಘಾಟನೆ ಶಿವಮೊಗ್ಗದ ರಂಗಾಯಣದಲ್ಲಿ ಶುರುವಾಗಿ ನಾಡಿದ್ದು 17ನೇ ತಾರೀಕು ಬೆಂಗಳೂರಿನಲ್ಲಿ ಸಮಾಪನಗೊಳ್ಳಲಿಕ್ಕಿದೆ. ಈ ಮಧ್ಯೆ ತೀರ್ಥಹಳ್ಳಿ, ಕುಂದಾಪುರ, ಬೈಂದೂರು, ಮೂಡುಬಿದ್ರೆ, ಸುಳ್ಯ, ಕುಕ್ಕೆ ಸುಬ್ರಹ್ಮಣ್ಯ, ಮಡಿಕೇರಿ, ಮೈಸೂರು, ಬೆಂಗಳೂರು ಇಲ್ಲೆಲ್ಲ ಅರೆಭಾಷೆಯ ನಾಟಕವನ್ನು ರಂಗಭೂಮಿಯ ಮೂಲಕ ಭಾಷೆ ಮತ್ತು ಸಂಸ್ಕೃತಿಯನ್ನು ಪರಿಚಯಿಸುವುದಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನರು ಕೂಡ ಈ ಭಾಷೆಯನ್ನು ಕೇಳದವರು ಈ ಭಾಷೆಯ ಬಗ್ಗೆ ತಿಳಿದುಕೊಳ್ಳುವ ಸಲುವಾಗಿ ನಮ್ಮ ಜೊತೆ ಸಾಕಷ್ಟು ಜನ ಅಕಾಡೆಮಿಯ ಈ ನಾಟಕವನ್ನು ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ವಿಶ್ವನಾಥ್ ಪರಿಕಾನ, ಪುರುಷೋತ್ತಮ ಕರಂಗಲ್ಲು, ಕುಸುಮಾಧರ, ಭರತೀಶ್ ಅಲಸಂಡೆ ಮಜಲು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ರಾಜೇಶ್ ಜಿ, ಅರೆಹೊಳೆ ಪ್ರತಿಷ್ಠಾನದ ಅಧ್ಯಕ್ಷರಾದ ಅರೆಹೊಳೆ ಸದಾಶಿವರಾವ್, ಪಾದುವಾ ಕಾಲೇಜಿನ ಪ್ರಾಂಶುಪಾಲರಾದ ವಂದನೀಯ ಅಲ್ವನ್ ಸೆರಾಬೋ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ದಯಾನಂದ್ ಕತ್ತಲ್ ಸರ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ಸಾಹೇಬ್ರು ಬಂದವೆ ಅರೆಭಾಷೆ ನಾಟಕ ಪ್ರದರ್ಶನಗೊಂಡಿತು. ಪ್ರೀತಿಯ ಭಾವನವರಲ್ಲಿ ಬೇಡಿಕೊಳ್ಳುವ ಆಶೀರ್ವಾದಗಳು ಉಭಯ ಕುಶಲೋಪರಿ ಸಾಂಪ್ರತ. ಇದು ಗಂಭೀರವಾದ ವಿಷಯ, ಮನಸ್ಸಿಟ್ಟು ಓದಿ. ಇದು ನಾವು ಫೋನ್ ಹೇಳಕ್ಕಾಯ್ತಲ್ಲ, ಕಾಲ್ ಮಾಡಕ್ಕಾಯ್ತಲ್ಲ, ಅದನ್ನು ಬರ್ತಾರೋ ಬ್ರಾಕೆಟ್ ಇಲ್ಲಿ. ಈ ವಿಷಯವನ್ನ ಫೋನ್ ಮಾಡಿ ತಿಳಿಸಬಹುದಿತ್ತು, ಆದರೆ ನಿಮ್ಮ ಫೋನ್ ಟ್ಯಾಪ್ ಆಗುವ ಸಾಧ್ಯತೆ ಇರುವುದರಿಂದ ಪತ್ರ ಮುಖೇನ ತಿಳಿಸುತ್ತಿದ್ದೇನೆ. ವಿಶ್ವಾಸಾರ್ಹ ಮೂಲಗಳಿಂದ ರಹಸ್ಯವಾಗಿ ತಿಳಿದು ಬಂದ ಸುದ್ದಿಯೊಂದರ ಪ್ರಕಾರ ನಿಮ್ಮ ಟೌನ್ಗೆಲ್ಲ ಸರಕಾರಿ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಸಾರಾಸಗಟ್ಟು ಇನ್ಸ್ಪೆಕ್ಷನ್ ನಡೆಸುವುದಕ್ಕೆಂದು ಸರಕಾರಿ ಅಧಿಕಾರಿಯೊಬ್ಬರನ್ನು, ಅಂದ್ರೆ ತುಂಬಾ ಹೈ ಲೆವೆಲ್ ಅಧಿಕಾರಿಯೊಬ್ಬರನ್ನು ನೇಮಿಸಿ ಕಳುಹಿಸುತ್ತಿದ್ದಾರೆ. ಅಲ್ಲದೆ ಅವರು ಬಹುಪಕ್ಷ ಸಿಒಡಿ ಆಫೀಸಿನಿಂದಲೇ ಬರತಕ್ಕವರಾದ್ದರಿಂದ. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.